ಒಟ್ಟಿಗೆ ಹಾಕೊಂಡು ನಡೆಸುವಂತಹ ಒಂದು ಪೋಷಕರ ಸಭೆ. ಜಂಟಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಜಯರಾಮ್ ಬೋಡ ಅವರು ವಹಿಸಿಕೊಳ್ತಾರೆ ಅಧ್ಯಕ್ಷತೆಯನ್ನ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನಿವೃತ್ತ ಮುಖ್ಯ ಗುರುಗಳು ರವೀಂದ್ರ ರೈ ಅವರು, ತಮಗೆಲ್ಲ ಗೊತ್ತಿದೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 35 ವರ್ಷಗಳ ಸೇವೆ ಸಲ್ಲಿಸಿ ವಿದ್ಯಾಸಂಸ್ಥೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿ ಒಳ್ಳೆ ಪ್ರಮುಖ ಕಾರಣಕರ್ತರಾದಂಥ ರವೀಂದ್ರ ಮಾಸ್ಟರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಉಷಲತಾ ಟೀಚರ್ ಅವರು ವೇದಿಕೆಯಲ್ಲಿದ್ದಾರೆ. ಶಿಕ್ಷಕ ರಕ್ಷಕ ಸಂಘದ ಈ ವರ್ಷ ನಾವು ಅದನ್ನು ಬಿಟ್ಟಿಲ್ಲ. ನಾವು ಏನು ಫಾರ್ಮಾಲಿಟೀಸ್ ಉಂಟು, ಏನು ಕೊರೋನಾ ಬಂದರೂ ಕೂಡ ಶಾಲೆಯಲ್ಲಿ ಏನು ನಿಯಮಗಳಿದೆ ಅದೆಲ್ಲವನ್ನು ಕೂಡ ಅಳವಡಿಸ್ಕೊಂಡು ಹೋಗ್ಬೇಕು ಎನ್ನುವ ನೆಲೆಯಲ್ಲಿ ಶಿಕ್ಷಕ ರಕ್ಷಕ ಸಂಘವನ್ನು ಕೂಡ ಮಾಡಿದೆವು. ತಮಗೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ. ಅದರಲ್ಲಿ ಲತಾ ಅವರು ಅವಿರೋಧವಾಗಿ ಆಯ್ಕೆಯಾದ, ನೀವೇ ಆಯ್ಕೆ ಮಾಡಿದ್ದು. ಲತಾ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬರಮಾಡಿಕೊಂಡು ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಜನಾರ್ದನ ಅವರಿಂದ ಹಿಡಿದು ತುಂಬಾ ಮಂದಿ ಇದ್ದೀರಿ. ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ಇಲ್ಲಿ ವಿಶೇಷವಾಗಿ ಎಲ್ಲ ಪೋಷಕರು ಸರಿಯಾಗಿ 2 ಗಂಟೆಗೆ ತುಂಬಾ ಮಂದಿ ಬಂದಿದ್ದಾರೆ. ಈಗ ಒಂದು ಬಸ್ ತನಕ ಕಾಯ್ತಾ ಇದ್ದೇವೆ. ಒಂದು ಬಸ್ ಪಾಸ್ ಆದ ಕೂಡಲೇ ಯಾವಾಗಲೂ ಮಾಡುವಂಥದ್ದು. ನಾವು ಸರಿಯಾಗಿ 2:15ಗೆ ಈ ಒಂದು ಪೋಷಕರ ಸಭೆಯನ್ನು ಪ್ರಾರಂಭ ಮಾಡಿದ್ವಿ. 1 ಗಂಟೆದು ಕಾರ್ಯಕ್ರಮ. ಇಲ್ಲಿ ಏನು ದೀರ್ಘವಾಗಿ ಎಳಿಲಿಕ್ಕಿಲ್ಲ. ಇಲ್ಲಿ ಒಂದು ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳು 10ನೇ ಕ್ಲಾಸ್ನಲ್ಲಿ ಡಿಸ್ಟಿಂಕ್ಷನ್ ಪಡೆದಂತಹ ಮಕ್ಕಳಿಗೆ ನಮ್ಮ ಸಂಚಾಲಕರು ಏನ್ ಮಾಡ್ತಾರೆ, ನಗದು ಬಹುಮಾನ ನೀಡಿ ಗೌರವಿಸ್ತಾರೆ. ಅದು ಮಕ್ಕಳಿಗೆ ಅದು ಪ್ರೋತ್ಸಾಹಕವಾಗಿ ಪ್ರೇರಣೆ ನೀಡಲಿ ಅಂತ ಹೇಳಿಬಿಟ್ಟು ಅದು ಸುಮಾರು ಕಳೆದ ವರ್ಷ 7 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ರು. 530ಕ್ಕಿಂತ ಜಾಸ್ತಿ ಅಂಕಗಳನ್ನು ಪಡೆದವರು 7 ಮಂದಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ. ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹಕ ನಗದು ಬಹುಮಾನವನ್ನು ಕೂಡ ನೀಡಿ ಗೌರವಿಸುವಂತ ಕಾರ್ಯಕ್ರಮ. ಅದರೊಂದಿಗೆ ವಿದ್ಯಾಶ್ರೀ ದತ್ತು ಯೋಜನೆ, ಶೈಕ್ಷಣಿಕ ದತ್ತು ಯೋಜನೆ ಕಳೆದ ವರ್ಷ ಪ್ರಾರಂಭಗೊಳಿಸಿದ್ದೇವೆ. ಅದನ್ನು ನಾವು ಒಟ್ಟಾರೆಯಾಗಿ ನಾವು ವಾಸ್ತವದಲ್ಲಿ ಹೇಳುವುದಕ್ಕಿಂತ ಹಾಕುವುದಕ್ಕಿಂತ ಮೊದಲು ಅದರ ಉದ್ಘಾಟನೆಯನ್ನ ಸಂಸ್ಕಾರಬದ್ಧವಾಗಿ ನೆರವೇರಬೇಕು ಸಂಚಾಲಕರ ಮುಂದಾಳತ್ವದಲ್ಲಿ ಇಟ್ಕೊಂಡು. ಹಾಗೆ ಅದನ್ನು ಕೂಡ ಇವತ್ತು ಸಂಯೋಜನೆ ಮಾಡಿಕೊಂಡು ಅದರೊಟ್ಟಿಗೆ ಪೋಷಕರಾದ ನೀವು ಯಾವುದೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇವೆ. ಅಂತಹ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಸಿಸ್ಟಮ್ಯಾಟಿಕಲಿ ಆಗ್ಬೇಕು. ಇಲ್ಲಿ ಫೋನಲ್ಲಿ ಅರ್ಧದಲ್ಲಿ ಮಾತಾಡುದು ಮತ್ತೆ ಬಂದವರು ಅರ್ಜೆಂಟ್ ಅಲ್ಲಿ ಹೋಗುದು. ನಮ್ಮ ವಿದ್ಯಾಸಂಸ್ಥೆ ಅದನ್ನು ಮೊದಲಿನಿಂದಲೇ ಬಹಳ ಒಂದು ಶಿಸ್ತುಬದ್ಧವಾಗಿ ನಡೆಯುತ್ತದೆ. ನಮ್ಮಲ್ಲಿ ಪೋಷಕರು ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರ ಇಷ್ಟ ತನಕ ಕೊಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಕೂಡ ಕೊಟ್ಟಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ. ಕೊರೋನಾ ಸಂದರ್ಭದಲ್ಲಿ ಕಳೆದ ವರ್ಷ ಸುಮಾರು 62+7 69 ಮಂದಿಗೆ ನಾವು ಫ್ರೀ ಅಂದ್ರೆ ವಿದ್ಯಾರ್ಥಿ ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೇವೆ ಕಳೆದ ವರ್ಷ 8ನೇ ಕ್ಲಾಸ್. ಈ ವರ್ಷ ಕೂಡ ಸುಮಾರು 40 ಮಕ್ಕಳಿಗೆ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಈಗ ನಡೆದಿದೆ. ಹಾಗೆ ಒಟ್ಟು ನಮ್ಮ ಪೋಷಕರ ಯಾವ ರೀತಿ ನಮ್ಮೊಟ್ಟಿಗೆ ನೀವು ನಮ್ಮೊಟ್ಟಿಗೆ ಸಹಕಾರ ಮಾಡ್ತೀರಿ, ಪೋಷಕರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ರೆ ನಮಗೂ ನಿಮ್ಮೊಟ್ಟಿಗೆ ಬೆರೆಯಲಿಕ್ಕೆ ಸಹಕಾರ ಆಗುತ್ತೆ. ವಿದ್ಯಾಸಂಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ. ಅದರಲ್ಲಿ ಯಾವುದೇ ಇದಿಲ್ಲ, ಸಂಶಯ ಇಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಸಹಕಾರ ಇಷ್ಟರವರೆಗೆ ಕೊಡ್ತಾ ಇದ್ರಿ. ಕಳೆದ ತಕ್ಷಣ ನೀವೆಲ್ಲರೂ ಬಂದಿದ್ರೆ ನಿಮ್ಮ ಕೆಲಸವನ್ನೆಲ್ಲ ಬದಿಗೊತ್ತಿ ಬಂದಿದ್ದೀರಿ. ತುಂಬಾ ಹೆಂಗಸರಿಗೆ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಪ್ರತಿ ವರ್ಷದ ಮಹಿಳೆಯರೇ ಜಾಸ್ತಿ ಬರುವುದು. ಮಹಿಳೆಯರು ಮನೆಯಲ್ಲಿ ಗಟ್ಟಿ ಮತ್ತು ಶಿಸ್ತುಬದ್ಧವಾಗಿ ಇದ್ರೆ ಆ ವಿದ್ಯಾಸಂಸ್ಥೆ ಮನೆ ಒಳ್ಳೆ ರೀತಿಯಲ್ಲಿ ಬೆಳಗುತ್ತದೆ ಅಂತ ಹೇಳಲಿಕ್ಕೆ. ಪ್ಲಸ್ ಆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮಕ್ಕಳು ಏನಿದ್ದಾರೆ ಅವರು ಕೂಡ ನಮಗೂ ದೇವರೇ. ಇವತ್ತು ಮಕ್ಕಳು ದೇವರೇ. ಹಾಗಾಗಿ ಮೊನ್ನೆ ಮಕ್ಕಳ ದಿನಾಚರಣೆಯನ್ನ ಒಂದು ದೇವರ ದಿನಾಚರಣೆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ. 2 ರೀತಿಯಲ್ಲಿ ಕಣ್ಣಿನ ತಪಾಸಣೆ ಶಿಬಿರ ಕೂಡ ಮಕ್ಕಳದ್ದು ಎಲ್ಲ ಕಣ್ಣಿನ ತಪಾಸಣೆ ಶಿಬಿರ ಕೂಡ ನಿನ್ನೆ ನಡೆಯಿತು ನಮ್ಮ ಶಾಲೆಯಲ್ಲಿ. ಕಣ್ಣಿನ ದೋಷಗಳು ಏನಾದ್ರು ಇದ್ರೆ ಅದರ ಬಗ್ಗೆ ಒಳ್ಳೆ ರೀತಿಯಲ್ಲಿ ನಿಟ್ಟೆ ಕಾಲೇಜಿಂದ ಬಂದು ನಿಮಗೆ ಒಳ್ಳೆ ಶಿಬಿರವನ್ನೆಲ್ಲ ಕೊಟ್ಟಿದ್ದಾರೆ. ಹೀಗೆ ವಿದ್ಯಾಸಂಸ್ಥೆಯಲ್ಲಿ ಈ ವರ್ಷ ಎಲ್ಲ ಕಾರ್ಯಕ್ರಮ, ಅದರೊಟ್ಟಿಗೆ ಹುಡುಗಿಯರಿಗೆ ಈಗ ಹದಿಹರೆಯ ಸಮಸ್ಯೆಗಳು ಅದರ ಬಗ್ಗೆ ಕೂಡ ಒಂದು ತರಬೇತಿಯನ್ನು ಕೊಡ್ಲಿಕ್ಕೆ ಉಂಟು. ಹಾಗೆ ಇಷ್ಟೆಲ್ಲ ಕೊಡಬೇಕಂದ್ರೆ ಪೋಷಕರು ನಮ್ಮೊಟ್ಟಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕಾಗುತ್ತದೆ. ನಿಮ್ಮ ಇರುವಿಕೆ ಮತ್ತು ನಿಮ್ಮ ಯಾವ ರೀತಿ ತೊಡಗಿಸಿಕೊಳ್ಳುವಿಕೆ ಇದೆರಡು ವಿದ್ಯಾಸಂಸ್ಥೆ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ನೀವೇನು ವಿದ್ಯಾರ್ಥಿ ಪೋಷಕರು ಬಂದಿದ್ದೀರಿ, ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ನಮ್ಮ ವಿದ್ಯಾಸಂಸ್ಥೆಯ ಗಣಿತ ಅಧ್ಯಾಪಕರಾಗಿರುವಂತಹ ರವಿಶಂಕರ್ ಸರ್ ಅವರು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ವಿಶ್ವಕರ್ತನೆ ವಿಶ್ವಪಾಲನೆ ವಿಶ್ವವಂದ್ಯನೆ ದೇವನೇ ಸರ್ವಶಕ್ತನೆ ನಿರ್ವಿಕಾರನೆ ಸರ್ವಗುಣ ಸಂಪನ್ನನೆ ವಿಶ್ವಕರ್ತನೆ ವಿಶ್ವಪಾಲನೆ ವಿಶ್ವವಂದ್ಯನೆ ದೇವನೇ ನೀನೆ ನಮ್ಮಯ ತಾಯಿ ತಂದೆಯು ನೀನೆ ನಮ್ಮಯ ಭಾಗ್ಯವು ದೀನ ಬಾಲರ ನೆತ್ತಿ ಸತ್ಯದ ಪಥವ ತೋರಿಸು ನಿತ್ಯವು ದೀನ
ದೀನ ಬಾಲರ ನೆತ್ತಿ ಸತ್ಯದ ಪಥವ ತೋರಿಸು ನಿತ್ಯವೂ. ವಿಶ್ವಕರ್ತನೆ ವಿಶ್ವಪಾಲನೆ ವಿಶ್ವವಂದ್ಯನೆ ದೇವನೇ. ನಮ್ಮ ಊರಿನ ನಮ್ಮ ನಾಡಿನ ನಮ್ಮ ಬಳಗದ ಸೇವೆಯ ಮಾನವತೆ ಗುಣ ನಡತೆಗಳ ಕೊಡು ನೀಡೆ ಮಗೆ ಸದ್ವಿದ್ಯೆಯ. ಮಾನವತೆ ಗುಣ ನಡತೆಗಳ ಕೊಡು ನೀಡೆ ಮಗೆ ಸದ್ವಿದ್ಯೆಯ. ವಿಶ್ವಕರ್ತನೆ ವಿಶ್ವಪಾಲನೆ ವಿಶ್ವವಂದ್ಯನೆ ದೇವನೇ. ಸರ್ವಶಕ್ತನೆ ನಿರ್ವಿಕಾರನೆ ಸರ್ವಗುಣ ಸಂಪನ್ನನೆ. ವಿಶ್ವಕರ್ತನೆ ವಿಶ್ವಪಾಲನೆ ವಿಶ್ವವಂದ್ಯನೆ ದೇವನೇ. ವಿಶ್ವವಂದ್ಯನೆ ದೇವನೇ ವಿಶ್ವವಂದ್ಯನೆ ದೇವನೇ. ಹಿಂದಿ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಿವಕುಮಾರ್ ಸರ್ ಶುಭ ನಮನಗಳನ್ನು ಸಲ್ಲಿಸುತ್ತಾ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮವರೇ, ನಮ್ಮ ಹಿರಿಯರು, ಮಾರ್ಗದರ್ಶಿಗಳು ಆಗಿರತಕ್ಕಂಥ ಜಂಟಿ ವಿದ್ಯಾಸಂಸ್ಥೆಗಳ ಸಂಚಾಲಕರು ಕೂಡ ಆಗಿರ್ತಕ್ಕಂಥ ಜಯರಾಮ್ ಆಳ್ವ ಕೋಡರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಇರ್ತಕ್ಕಂಥವರು ನಮ್ಮವರೇ, ನಮ್ಮ ಹಿರಿಯರು. ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಲಿಕ್ಕೆ ಬೆನ್ನೆಲುಬು ಅಂತ ಹೇಳಿದರೆ ಅದು ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಕೆ ರವೀಂದ್ರ ರೈ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ಕೊಳ್ತೇವೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಅವರ ನಂತರ ನಮ್ಮ ಶಾಲೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಅಂತ ಹೇಳಿದರೆ ಅದು ನಮ್ಮ ನಗುಮುಖದ ಸರದಾರಿ ಅಂತ ಹೇಳ್ತೇವೆ, ಹಸನ್ಮುಖಿ ಸದಾಕಾಲ. ಅವ್ರು ಯಾವಾಗಲೂ ಕೂಡ ಹಸನ್ಮುಖರಾಗಿರ್ತಕ್ಕಂಥವ್ರು. ನಮ್ಮ ಮುಖ್ಯೋಪಾಧ್ಯಾಯನಾಗಿರ್ತಕ್ಕಂಥ ಶ್ರೀಮತಿ ವಿಶಾಲತಾ ಟೀಚರ್ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ 2020-21ನೇ ಸಾಲಿಗೆ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿ ನಮ್ಮ ಆತ್ಮೀಯರು ಅಂತ ಹೇಳಿದ್ರೆ ಲತಕ್ಕನವರು, ಅವರು ಕೂಡ ಈ ಸಾಲಿನ ಅಧ್ಯಕ್ಷರಾಗಿದ್ದಾರೆ. ಲತಕ್ಕನವರೇ, ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕಿದ್ರೆ ಅದನ್ನು ಯಶಸ್ವಿಯಾಗಿ ಸಂಘಟಿಸಲಿಕ್ಕೆ ನನ್ನ ಸಹೋದ್ಯೋಗಿ ಬಂಧುಗಳ ಒಂದು ಸಹಕಾರ ಅತ್ಯಂತ ಅಗತ್ಯ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮುಂದಿನ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಮುಖ್ಯವಾಗಿ ನಾನು ಹೇಳುವುದಂದ್ರೆ ಪರೀಕ್ಷೆ, FA1 ಪರೀಕ್ಷೆ ಈಗಾಗಲೇ ಆಗಿದೆ. ಮಕ್ಕಳಿಗೆಲ್ಲ ಸರಿಯಾಗಿ ಮಾರ್ಕ್ ಸಿಕ್ಕಿದೆ. ಮಾರ್ಕನ್ನೆಲ್ಲ ಮಕ್ಕಳು ತೋರಿಸಿರಬಹುದು. ನಿಮಗೆ ಅಂದರೆ ನಾವೆಲ್ಲ ಮಾರ್ಕ್ ಕೊಟ್ಟಿದ್ದೇವೆ, ಅವರಿಗೆ ಅಂಕವನ್ನು ಹೇಳಿದ್ದೇವೆ, ನಿಮಗೆ ತೋರಿಸಿರ್ಬೋದು. ಅದರಲ್ಲಿ ಆ ಪರೀಕ್ಷೆ ಆದ ನಂತರ ಈಗ FA2 ಪರೀಕ್ಷೆ, FA1 ಪರೀಕ್ಷೆ ನಾವು ತರಗತಿಯಲ್ಲೇ ಮಾಡಿದ್ದು. ಈಗ FA2 ಪರೀಕ್ಷೆ ನಾಳ್ದು 18, 19, 20ಕ್ಕೆ ನಡೀಲಿಕ್ಕಿದೆ. ಅದು ಪೂರ್ವ ತಯಾರಿಯೆಲ್ಲ ಈಗ ಮಾಡ್ತಾ ಇದ್ದಾರೆ ಮಕ್ಕಳು. ಹಾಗಾಗಿ ನಿಮ್ಮ ಪೋಷಕರ ಸಹಾಯವು ನಮಗೆ ಬೇಕು. ಅಂದರೆ ಅವರನ್ನು ಆದಷ್ಟು, ಈಗ ನಮಗೆ ಆನ್ಲೈನ್ ತರಗತಿ ಏನಿಲ್ಲ, ಮೊಬೈಲನ್ನು ಕೊಡಬೇಡಿ ಅವರಿಗೆ. ಆದಷ್ಟು ಅವರು ನಮಗೆ ನೋಟ್ಸ್ ಕೊಟ್ಟಿದ್ದೇವೆ, ಆದಷ್ಟು ನಾವು ನೋಟ್ಸ್ ಪೂರ್ತಿ ಮಾಡಲಿಕ್ಕೆ ನಾವು ಶ್ರಮ ಪಟ್ಟಿದ್ದೇವೆ. ಪ್ರತಿಯೊಬ್ಬರನ್ನು ನೋಟ್ಸ್ ಕೇಳ್ತಾ ಇದ್ದೇವೆ, ತಿದ್ದುವಿಕೆ ಮಾಡಿದ್ದೇವೆ. ಆದರೆ ನೀವು ಒಮ್ಮೆ ನೋಡಿ ಯಾರು ಮಕ್ಕಳು ನೋಟ್ಸ್ ಬರಿಲ್ಲ ಅಂತೇಳಿ. ಅಂದರೆ ನಾವು ಕೆಲವು ನೋಟ್ಸ್ ಬರೆದ ಮಕ್ಕಳನ್ನು ಉಂಟಲ್ಲ 5 ಗಂಟೆ ತನಕ 5ರ ತನಕ ನಿಲ್ಲಿಸಿ ಬರೆಸೋದು ಉಂಟು. ಹಾಗಾಗಿ ಒಮ್ಮೆ ನಿಮ್ಮ ಕೆಲಸ ಅಂದರೆ ಅವರನ್ನು ಮಕ್ಕಳು ನೋಟ್ಸ್ ಬರೆದಿದ್ದಾರಾ ಅಂತೇಳಿ ಒಮ್ಮೆ ನೋಡಿಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ. ಇನ್ನೊಂದು ಏನಂದರೆ ಮಕ್ಕಳದು ಯೂನಿಫಾರ್ಮ್, ಅಂದರೆ ಹೆಚ್ಚಿನ ಮಕ್ಕಳು ಯೂನಿಫಾರ್ಮ್ ಇನ್ನೂ ಹೊಲಿಸಲಿಲ್ಲ.
ಇನ್ನು ಡಿಸೆಂಬರ್ 1ನೇ ತಾರೀಕಿಗೆ ಕಡ್ಡಾಯವಾಗಿ ಯೂನಿಫಾರ್ಮ್ ಎಲ್ಲರೂ ಹಾಕಬೇಕು ಅಂತೇಳಿ ಸೂಚಿಸಿದ್ದೇವೆ. ಹಾಗಾಗಿ ಆದಷ್ಟು ಅವರಿಗೊಂದು ಸಮವಸ್ತ್ರ ಅಂದರೆ ನಾವು ಈಗ ಕೆಲವು ಮಕ್ಕಳೀಗ ಹಾಜರಾತಿಯಲ್ಲಿ ಕೂಡ ಕೆಲವರು ಬರುವುದಿಲ್ಲ, ಫೋನ್ ಮಾಡಿ ವಿಚಾರಿಸ್ತಾರೆ. 10ನೇ ತರಗತಿಯ ಮಕ್ಕಳೇ ಒಂದು 11 ಮಕ್ಕಳಿಲ್ಲ, ಇನ್ನೂ ಕೂಡ ಬರುವುದಿಲ್ಲ. ಫೋನ್ ಮಾಡಿ ಹೇಳುವಾಗ ಮಕ್ಕಳಿಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ಪೋಷಕರು. ಮಕ್ಕಳು ಬರುವುದಿಲ್ಲ, ನಾವೇನು ಮಾಡಬೇಕು ತಿಳಿಸ್ತಾರೆ. ಇನ್ನೊಂದೇನೆಂದರೆ ಅವರಿಗೆ ಯೂನಿಫಾರ್ಮ್ ಹೊಲಿಸಲಿಲ್ಲ, ಅವರಿಗೆ ಪುಸ್ತಕ ತರಲಿಲ್ಲ. ಅಂದರೆ ನಾವು ರಜೆಯ ಮುಂಚೆಯೇ ಹೇಳಿದ್ದೇವೆ, ಆನ್ಲೈನ್ ಕ್ಲಾಸ್ ಇರುವಾಗಲೂ ಹೇಳಿದ್ದೇವೆ. ಮತ್ತು ನಾವು ಇಡೀ ದಿವಸ ಈಗ ನಿಮಗೆ ಪುಸ್ತಕ ಇಲ್ಲ ಅಂತ ಹೇಳಿದರೆ ಅಲ್ಲಿ 5 ರೂಪಾಯಿದು ಬುಕ್ಕು ಸಾಕು ಈಗ ಬರಲಿಕ್ಕೆ ಸದ್ಯಕ್ಕೆ ಅಂತ ಹೇಳಿದ್ದೇವೆ ನಾವು. ಅದು ಮಾಡೋದಿಲ್ಲ. ಒಂದು ಇಲ್ಲಿ ಕುಮುದ ಟೀಚರ್ 5 ರೂಪಾಯಿಯ ಪುಸ್ತಕ ತುಂಬ ತಂದಿಟ್ಟಿದ್ದಾರೆ, ಒಂದೊಂದು ಮಕ್ಕಳಿಗೆ ಕೊಡುವ ಅಂತೇಳಿ. 5 ರೂಪಾಯಿಯ ಪುಸ್ತಕ ನೀವೇ ನೋಡಿ. ಆದರೂ ಕೂಡ ಏನು ಮಾಡೋದು, ಮಕ್ಕಳು ಶಾಲೆಗೆ ಬರೋದಿಲ್ಲ, ಬರಲಿಕ್ಕೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಹಾಗಾಗಿ ಪೋಷಕರು ನಿಮಗೆ ಬಿಟ್ಟರೆ ನೀವು ನಿಮ್ಮ ಮಕ್ಕಳೊಮ್ಮೆ ಪರೀಕ್ಷಿಸಿದ್ದೀರಿ. ಇನ್ನೊಂದು ಅಂದರೆ ಫೀಸಿನ ವಿಚಾರ. ಈಗಾಗಲೇ ಅವರು ತ್ಯಾಗಂ ಸರ್ ಹೇಳ್ತಾರೆ ನಿಮಗೆ ಏನು ಅಂತೇಳಿ. ಅಂದರೆ ಸಾಮಾನ್ಯವಾಗಿ ವಿದ್ಯಾಸಂಸ್ಥೆಯಲ್ಲಿ ಅಂದರೆ ಎಲ್ಲ ಇದರಲ್ಲಿ ಗೌರ್ಮೆಂಟ್ ಶಾಲೆಸಲ್ಲಿ 200-250 ರೂಪಾಯಿ ತಗೊಳ್ತಾರೆ ಫೀಸ್. ಅದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇರುವುದು 1400. ಅದರಲ್ಲಿ 2 ಅತಿಥಿ ಶಿಕ್ಷಕರಿದ್ದಾರೆ, ಅವರಿಗೆ ಕೊಡಬೇಕು. ಮತ್ತು ಈ ಚಟುವಟಿಕೆ ನಡೆಯುವಾಗ ಈ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಅದೆಲ್ಲ ಆಗುವಾಗ ತುಂಬ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ಒಂದು ಸ್ವಲ್ಪ ಅದಾದರೂ ಫೀಸನ್ನು ಕೊಟ್ಟು ಸಹಕರಿಸಿ ಅಂತೇಳಿ ನಾವು ಹೇಳ್ತೇವೆ. ಮತ್ತೊಂದು ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ವಿಷಯ. ಸ್ಕಾಲರ್ಶಿಪ್ ಅಂದರೆ ಅಲ್ಲಿ ಸ್ಕಾಲರ್ಶಿಪ್ ಈಗ ಅಪ್ಲೈ ಮಾಡಲಿಕ್ಕೆ ಉಂಟು. ಅದರಲ್ಲಿ ತಂದೆ ಮತ್ತು ತಾಯಿದು ಆಧಾರ್ ಕಾರ್ಡ್ ಮತ್ತು ಮಗುವಿದು ಆಧಾರ್ ಕಾರ್ಡ್, ಅದು 3 ಕೂಡ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. 3 ಸಹ ಆಧಾರ್ ಕಾರ್ಡ್. ಮತ್ತು ಇನ್ನೊಂದೇನು, ಜಾತಿ ಆದಾಯ ಪ್ರಮಾಣ ಪತ್ರ ಆಗಬೇಕು, ಮಾರ್ಕ್ಸ್ ಕಾರ್ಡ್ ಆಗಬೇಕು. ಅಂದರೆ ಅವನು 10ನೇ ಕ್ಲಾಸ್ ಇರುವಾಗ ಅವನು 9ನೇ ಕ್ಲಾಸ್ನ ಮಾರ್ಕ್ಸ್ ಕಾರ್ಡ್ ಅದಾಗಬೇಕು. ಮತ್ತು ಒಂದು ವೇಳೆ ಅವ್ರು ರಿನ್ಯೂವಲ್ ಮಾಡಬೇಕಾದ್ರೆ 8ನೇ ಕ್ಲಾಸಲ್ಲಿ 7ನೇ ಕ್ಲಾಸ್ನ ಮಾರ್ಕ್ಸ್ ಕಾರ್ಡ್ ಮಾಡಬೇಕು. 9ನೇ ಕ್ಲಾಸಾಗ ಅವ್ರು ರಿನ್ಯೂವಲ್ ಮಾಡಬೇಕಾದ್ರೆ ಅವರಿಗೆ 8ನೇ ಕ್ಲಾಸಲ್ಲಿರುವಾಗ ಒಂದು ಸೈಬರಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಮೊದಲೇ ರಿನ್ಯೂವಲ್ ಫಾರ್ಮ್ ಅಂತ. ಅದನ್ನು ಹಿಡ್ಕೊಂಡು ಹೋದರೆ ಅವರು ರಿನ್ಯೂವಲ್ ಮಾಡಿ ಕೊಡ್ತಾರೆ. ಮತ್ತು ಅದು ಅಷ್ಟಾಗಿರಬೇಕು. ಇನ್ನೊಂದೇನೆಂದರೆ ಮುಖ್ಯ ವಿಷಯ ಏನಂದರೆ, ಈಗಾಗಲೇ 8ನೇ ಕ್ಲಾಸ್ನ 9ನೇ ಕ್ಲಾಸ್ನ ಮತ್ತು 10ನೇ ಕ್ಲಾಸ್ನ ಪೋಷಕರಿಗೆ ಮಕ್ಕಳಿಗೆ ಹೇಳೋದಂದರೆ, ಈಗ ಏನಾದರೂ ಹೆಸರಿನಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಅಡ್ರೆಸ್ನಲ್ಲಿ ವ್ಯತ್ಯಾಸ ಇದ್ದರೆ ಅಥವಾ ಇನಿಷಿಯಲ್ ಏನಾದರೂ ವ್ಯತ್ಯಾಸ ಆಗಿದ್ದರೆ ಈಗಲೇ ಅದನ್ನು ತಿದ್ದುವಿಕೆ ಮಾಡುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಈಗ ಅವರಿಗೆ ನಿಮ್ಮ ಮಕ್ಕಳ ಕೈಯಲ್ಲಿ TC ಇದು ಜೆರಾಕ್ಸ್ ಕೊಡ್ತೇವೆ. ಆ TC ಜೆರಾಕ್ಸ್ ನೋಡಿ ಅದನ್ನು ತಿದ್ದುವಿಕೆ ಮಾಡಿ ಅದನ್ನು ಹೇಗೆ ಆಗಬೇಕು ಅಂತೇಳಿ ನೀವೇ ಅದನ್ನು ಯಾವ ರೀತಿ ಆಗಬೇಕು ಅಂತೇಳಿ ನಾವು ಮಾಡಿಕೊಟ್ರೆ ಅದನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇನ್ನು 10ನೇ ಕ್ಲಾಸಿಗೆ ಹೋದ ನಂತರ ಹೆಚ್ಚಿನ ಜನರು ಬರ್ತಾ ಇದ್ದಾರೆ, ನಮ್ಮ TCಯಲ್ಲಿ ವ್ಯತ್ಯಾಸ ಆಗಿದೆ, TCಯಲ್ಲಿ ಹೆಸರು ಚೇಂಜ್ ಆಗ್ತದೆ, ಇನಿಷಿಯಲ್ ಚೇಂಜ್ ಮಾಡಬೇಕು. ಅದು ಮಾರ್ಕ್ಸ್ ಕಾರ್ಡ್ ಅದು ಬೋರ್ಡಿಗೆ ಹೋದ ನಂತರ ಏನು ಮಾಡಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈಗಲೇ ಅದನ್ನು ತಿದ್ದುಪಡಿ ಮಾಡುವ ಅವಕಾಶ ಇದೆ ಅಂತೇಳಿ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ಮುಖ್ಯವಾಗಿ ಕೊರೋನಾ ಹೋದರೂ ಕೂಡ ಆದರೆ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು ಒಂದು ಕ್ರಮ ಉಂಟು. SOP ಅಂದರೆ ಸ್ಯಾನಿಟರಿ ಮಾಡಬೇಕು, ಮಕ್ಕಳು ಕಡ್ಡಾಯವಾಗಿ ಮಾಸ್ಕನ್ನು ಹಾಕಬೇಕು ಮತ್ತು ಸಾಮಾಜಿಕ ಅಂತರದಲ್ಲಿ ಇರಬೇಕು, ಸ್ಯಾನಿಟರಿ ಮಾಡಬೇಕು ಅಂತೇಳಿ ಅದು ಕ್ರಮ ಈಗಲೂ ಕೂಡ ಮುಂದುವರಿಸ್ತಾ ಇದ್ದೇವೆ. ಮತ್ತು ಏನಂದರೆ ಅಂದರೆ ನೆಕ್ಸ್ಟ್ ಮಂತ್ ಒಂದು ಸ್ಮಾರ್ಟ್ ಕ್ಲಾಸ್ನ ಒಂದು ಉದ್ಘಾಟನೆ ಆಗ್ತದೆ ನಮ್ಮ ಆಡಳಿತ ಮಂಡಳಿಯವರ ಒಂದು ಮುತುವರ್ಜಿಯಿಂದ. ಹಾಗೆ ನೆಕ್ಸ್ಟ್ ಮಂತಿನಿಂದ ನಾವು ಮಕ್ಕಳಿಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ಆ ಸ್ಮಾರ್ಟ್ ಕ್ಲಾಸ್ನ ಮುಖಾಂತರವೇ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತೇವೆ. ಮತ್ತು ಇನ್ನೊಂದು ಏನಂದರೆ ಮುಖ್ಯವಾಗಿ ಹೇಳೋದಂದರೆ, ಈಗ ನಮ್ಮದು ಬಿಸಿ ಊಟದ ಒಂದು ವ್ಯವಸ್ಥೆ. ಅಂದರೆ ಈಗ ಅದರಲ್ಲೇ ಮಕ್ಕಳಿಗೆ ನಿಮ್ಗೆ ಹೇಳಿರ್ಬೋದು ಬಿಸಿ ಊಟದ ವ್ಯವಸ್ಥೆ ಹೇಗಾಗಿದೆ, ಹೇಗಾಗ್ತದೆ ಅಂತೇಳಿ. ಅಂದರೆ ನಮಗೆ ಇಲ್ಲಿ ಈಗ ಬರೀ ಸದ್ಯಕ್ಕೆ ಅಕ್ಕಿಯನ್ನು ಮಾತ್ರ ಕಳಿಸ್ತಾರೆ. ಅಕ್ಕಿ ಮತ್ತು ಒಂದು ಮಗುವಿನ ತಲೆ ಮೇಲೆ 7 ರೂಪಾಯಿ. ಆ 7 ರೂಪಾಯಿಯಲ್ಲಿ ನಮ್ಗೆ ಇಲ್ಲಿ ಸಾಂಬಾರು ಹುಡಿ ಮತ್ತು ಬೇಳೆ, ತರಕಾರಿ ಮತ್ತು ಅದಕ್ಕೆ ಹಾಕಲಿಕ್ಕೆ ಬೆಲ್ಲ ಮತ್ತು ಇನ್ನಿತರ ಎಲ್ಲ ಸಾಮಗ್ರಿಗಳನ್ನು ನಾವು ಅದರಿಂದಲೇ ತರಬೇಕು ಆ ಮಗುವಿನ 7 ರೂಪಾಯಿನ. ಹಾಗಾಗಿ ಅದಕ್ಕೆ ನಮಗೆ ಅಷ್ಟೊಂದು ಹಣ ಸಾಕಾಗುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ನಾನು ವಿನಂತಿ ಏನಂದರೆ, ಎಲ್ಲರೂ ತರಕಾರಿ ಮಾಡುವವರಿದ್ರೆ ಅಥವಾ ತೆಂಗಿನಕಾಯಿ ಇದ್ದವರು ದಯಮಾಡಿ ಅದೊಂದು ಕಳಿಸಿಕೊಟ್ರೆ, ಮಕ್ಕಳ ಕೈಲಿ ಕಳಿಸಿಕೊಟ್ರೆ ಒಳ್ಳೆಯದು ಅಂತ ಸ್ವಲ್ಪ ಸಾಂಬಾರು ಸ್ವಲ್ಪ ರುಚಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಮತ್ತು ಇನ್ನೊಂದು ಅದೇ ಇಷ್ಟೇ, ಅದು ಹೆಸರಲ್ಲಿ ಬದಲಾವಣೆ ಅದೇ ಇಷ್ಟು ಹೇಳಿ ಅಂದರೆ ಇಷ್ಟು ಹೇಳಿ ನಾನು ಒಂದು ಭಾಷಣವನ್ನು ಕೊನೆಗೊಳಿಸ್ತೇನೆ.
ಈಗ ಇಷ್ಟೊಂದು ನಮ್ಮ ಮುಖ್ಯೋಪಾಧ್ಯಾಯರು ಯಾವ ರೀತಿ ಚಟುವಟಿಕೆಗಳು ಯಾವ್ದೆಲ್ಲ ಇದೆ ಶಾಲೆಯಲ್ಲಿ, ಪೋಷಕರಾದ ತಾವುಗಳು ಏನೆಲ್ಲ ಮಾಡಬೇಕು ಮುಂದಾಳತ್ವವನ್ನು ವಹಿಸಿಕೊಂಡು ಅಂತ ಹೇಳಿಬಿಟ್ಟು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ತುಂಬಾ ಮಂದಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರೋ ಗೊತ್ತಿಲ್ಲ. ಬಹಳ ಆ ಮಾರ್ಕ್ಸ್ ಕಾರ್ಡ್ ಅಂತೂ ಬಹಳ ಪ್ರಾಬ್ಲಮ್ ಬರ್ತಾ ಇದೆ. 8ನೇ ಕ್ಲಾಸ್ ಅಲ್ಲಿ ನನಗೆ ಎಸ್ ಅಂತೇಳಿ ಇರ್ಬೇಕಿತ್ತು, ಅವ್ರು ಎಸ್ ಅನ್ನ ಮುಂದೆ ಹಾಕ್ತಿದ್ರು, ಮತ್ತೆ ಎಸ್ ಅನ್ನ ಲಾಸ್ಟ್ಗೆ ಹಾಕ್ಬೇಕು ಅಂತ. ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ SLC ಆದ ಮೇಲೆ ಆಗುದಿಲ್ಲ. ಹಾಗೆ ಒಂದೊಂದು ಸಮಸ್ಯೆ ನಾನು ಬಿಡಿಸಿ ಒಮ್ಮೊಮ್ಮೆ ಹೇಳ್ತಾ ಹೋಗ್ತೇನೆ, ನಿಮಗೆ ಆಗ ಅರ್ಥ ಆಗ್ತದೆ. ಇದೊಂದು ಸಮಸ್ಯೆ ಏನಂತಂದ್ರೆ, ನಿಮ್ಮ ಈಗ ಅಬ್ದುಲ್ ಮಸ್ಜಿದ್ ಅಂತಂದ್ರೆ ಅಬ್ದುಲ್ ಮಸ್ಜಿದ್ ಅಂತ ಇರಬೇಕು, ಕೆಲವರು ಮಸ್ಜಿದ್ ಮಾತ್ರ ಇರ್ತದೆ, ಅರ್ಥ ಆಯ್ತಾ? ಅಲ್ಲಿ ಅಬ್ದುಲ್ ಇರುವುದಿಲ್ಲ. ಅದು ಯಾವಾಗ ಗೊತ್ತಾಗೋದು ಅವರಿಗೆ? SL ಸರ್ಟಿಫಿಕೇಟ್ ಬಂದ ನಂತರ ಸರ್ ಈಗ ನನಗೆ ಅದು ಸೇರಿಸಬೇಕು ಅಂತ ಬರ್ತಾರೆ. ಕೆಲವೊಂದು 3 ಹೆಸರು ಇರಬೇಕು ಅಂತ ಬರ್ತದೆ. ಈಗ ನೀವು ಫಾರಿನ್ಗೆಲ್ಲ ಹೋಗುದಾರೆ ಮಕ್ಕಳು 3 ಹೆಸರುಗಳು ಕಡ್ಡಾಯ ಇರಬೇಕು ಅಂತ ಉಂಟು. ಆವಾಗ ನೀವು ಮತ್ತೆ ಬರ್ತೀರಿ. ಹಾಗಾಗಿ ಈಗಲೇ ನೀವು 8ನೇ ಕ್ಲಾಸಲ್ಲೇ ಪ್ಲಾನ್ ಮಾಡಬೇಕು, 9ರಲ್ಲೇ ಪ್ಲಾನ್ ಮಾಡಬೇಕು, 10ನೇ ಕ್ಲಾಸಲ್ಲೇ ಪ್ಲಾನ್. ನನ್ನ ಮಗನ ಹೆಸರು ಸರಿ ಉಂಟಾ, ಇನ್ಷಿಯಲ್ ಸರಿಯಾ, ಅಲ್ಲಿ ಕೆಳಗೆ ತಂದೆ ಹೆಸರು ಅಂತ ಬರ್ತದೆ, ತಂದೆ ಹೆಸರು ಸರಿ ಉಂಟಾ, ತಂದೆ ಇನ್ಷಿಯಲ್ ಸರಿ ಉಂಟಾ. ಈಗ ಅಂದ್ರೆ ನಿಮಗೆ ಒಂದು ಟೈಮ್ ಇದೆ. ನೀವು 7ನೇ ಕ್ಲಾಸಿಗೆ TC ತಗೊಂಡು ಹೋದ್ರೆ 7ನೇ ಕ್ಲಾಸ್ ಸರಿ ಮಾಡಿ ಕೊಟ್ರೆ ಇಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ, ಅದು ಇಲಾಖೆ ಬಿಟ್ಟಿದೆ. ಈಗಾಗಲೇ ಹೇಳಿದ ಹಾಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗೌರವಿಸುವಂತದ್ದು, ಅದು ಮಾತ್ರ ಅಲ್ಲದೆ 10ನೇ ಕ್ಲಾಸ್ ಏನು ಕಲಿತಾ ಇದ್ದಾರಲ್ಲ, ಈಗ ಸಂಚಾಲಕರೇ ಬನ್ನಿ ಮುಂದೆ ಕೂತ್ಕೊಳ್ಬೇಕು ಅವರನ್ನು ಅಂತ ಹೇಳಿದ್ರು. ಯಾಕೆಂದ್ರೆ ಈ ಮಕ್ಕಳಿಗೆ ಗೊತ್ತಾಗ್ಬೇಕು, ಪ್ರೋತ್ಸಾಹ ನೀಡಬೇಕು. ಮುಂದೆ ನೀವು ಕೂಡ ಡಿಸ್ಟಿಂಕ್ಷನ್ ಪಡೆಯೋದು ಮಾತ್ರ ಅಲ್ಲದೆ ಎಲ್ಲರ ಹೈಯೆಸ್ಟ್ ಸ್ಕೋರ್ ಇಂದ ಪಾಸ್ ಆಗ್ಬೇಕು. ಯಾರು ಪಾಸ್ ಆಗಿದ್ರಿ ಆ ಒಂದು ಅಚಲ ಮನಸ್ಸು, ಸಾಧನೆ ಬೇಕು, ನಿಮ್ಗೆ ಪ್ರಯತ್ನ ಬೇಕು. ಪ್ರಯತ್ನ ಪಟ್ಟರೆ ಏನೆಲ್ಲ ಸಿಗ್ತದೆ ಅಂತೇಳಿ ಒಂದು ಹಣ ಈ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಕಳೆದ ವರ್ಷ 7 ಮಕ್ಕಳು ಈ ರೀತಿಯಲ್ಲಿ ಡಿಸಿಷನ್ ಪಡೆದುಕೊಂಡ್ರು. ಆ ಮಕ್ಕಳನ್ನ ಒಂದು ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮುಖ್ಯವಾಗಿ ಒಂದು ಸಂಜನ ಬಂದಿದ್ದಾಳೆ. ಎಲ್ಲ ಒಳ್ಳೆ ಕಲಿಯುವ ಮಕ್ಕಳು ಕಳೆದ ವರ್ಷ. ಅದರಲ್ಲಿ ಕೆಲವು ಮಕ್ಕಳು ಬೇಸರ ಮಾಡಬೇಡಿ, ಇದರಲ್ಲಿ ಪೋಷಕರು ಕೂಡ ಇದ್ದಾರೆ. ಅವರ ಅಕ್ಕಂದರಿಗೆ ಅದೇನಾಯ್ತೋ ಗೊತ್ತಿಲ್ಲ, ಮಾರ್ಕ್ ಕಳೆದ ವರ್ಷ ಗೊತ್ತಿಲ್ಲ ಎಲ್ಲರ ಪಾಸ್, ಅರ್ಥ ಆಯ್ತಾ? ಕೊರೋನಾದಲ್ಲಿ ಎಲ್ಲ ಪಾಸೆ. ಅಲ್ಲಿ ಮಾರ್ಕ್ ಅಲ್ಲಿ ಕೂಡ ಕೆಲವು ತುಂಬಾ ವ್ಯತ್ಯಾಸ, ಒಳ್ಳೆ ಓದೋ ಮಕ್ಕಳಿಗೆ ಕಡಿಮೆ ಜಾಸ್ತಿ ಹಾಗೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆಯ್ತಾ? ಅದರ ಬಗ್ಗೆ ನಾವು ತುಲನಾತ್ಮಕವಾಗಿ ಈಗ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿ ಅಂತೇಳಿ ತಿದ್ದಲಿಕ್ಕೆ ವಾಪಸ್ ಕಳಿಸ್ಲಿಕ್ಕೂ ಮಾರ್ಕ್ಸ್ ಕಾರ್ಡ್ ತಗೊಳ್ಲಿಕ್ಕೂ ಸಾಧ್ಯ ಇಲ್ಲ ಕಳೆದ ವರ್ಷ. ಈ ವರ್ಷ ಹಾಗಿಲ್ಲ. ಈ ವರ್ಷ ನಿಮಗೆ ಮಲ್ಟಿಪಲ್ ಚಾಯ್ಸ್ ಯಾವುದಿಲ್ಲ, ಫುಲ್ ಪಠ್ಯ ಇದೆ ಅಣ್ಣ. 100 ಮಾರ್ಕು ನೀವು ತಿದ್ದಲಿ ಇದು ಟಿಕ್ ಮಾಡ್ಲಿಕ್ಕೆ ಇಲ್ಲ. ಕಳೆದ ವರ್ಷದ ಮುಂಚಿನ ವರ್ಷ ಯಾವ ರೀತಿ ಎಕ್ಸಾಮ್ ಬರೆದು ಅದೇ ರೀತಿ ಬರೀಲಿಕ್ಕೆ 3 ಗಂಟೆ ಟೈಮ್ ಇದೆ. ಕೊರೋನಾ ಉಂಟು ಅಂತೇಳಿ 30 ಪಠ್ಯ ಕಡಿತ ಅದು ಎಂತ ಮನ್ನಗಡಿ ಇಲ್ಲ. ಈ ವರ್ಷ ಕಂಪಲ್ಸರಿ ಓದಿದವರು ಒಳ್ಳೆ ಪಾಸ್ ಆಗ್ತಾರೆ ಅಷ್ಟೇ, ಆಯ್ತಾ? ಇದರಲ್ಲಿ ಒಂದು ಸಂಜನ, ಕವಿತಾ ಬಾಮ ಬನ್ನಿ, ಕವಿತಾ ಮತ್ತೆ ಧನ್ಯಶ್ರೀ ಮತ್ತೆ ಜಸ್ವಿತಾ, ಶ್ರೇಯಸ್, ಹರ್ಷಿನಿ, ನೇತ್ರಾವತಿ, ಇಷ್ಟು ಮಕ್ಕಳಿಗೆ ನಾವು ಈಗಾಗಲೇ ಫೋನ್ ಮುಖಾಂತರ ನಿನ್ನೆ ತಿಳಿಸಿದ್ದೇವೆ. ಈ ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ. ನೀವು ನೋಡ್ಲಿಕ್ಕೆ ಹೋದ್ರೆ 535, 540 ಹೀಗೆ ಮಾರ್ಕ್ ಅನ್ನು ಪಡೆದುಕೊಂಡು ಬಂದಿದ್ದಾರೆ. ಈ ಶಾಲೆಯಲ್ಲಿ 580 ಮಾರ್ಕ್ ಸಂಜನ, 573, 568, 538, 34, 35 ಹೀಗೆ ಎಲ್ಲ ಈ ರೀತಿ ಪಡೆದ ಮಕ್ಕಳು, ಡಿಸ್ಟಿಂಕ್ಷನ್ ಪಡೆದಂತ ಮಕ್ಕಳು, ಇವರನ್ನು ಗೌರವಿಸುವಂತ ಕಾರ್ಯಕ್ರಮ. ಗೋ. ನಗದು ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 3,500 ರೂಪಾಯಿ ನಗದನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ ಅದು 7 ಮಕ್ಕಳಲ್ಲ, ನೀವು ತಿಳಿದುಕೊಳ್ಳಿ. ನೀವು 50 ಮಕ್ಕಳು ಡಿಸ್ಟಿಂಕ್ಷನ್ ಬಂದ್ರೆ 50 ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳಿದೆ. ನೀವು 71 ಮಂದಿ ಇದ್ದೀರಿ ಅಂತಂದ್ರೆ 70 ಮಂದಿಗೂ ಸಿಗ್ತಾ. ನಿಮ್ಮ ಹಠ ಮಾಡ್ಬೇಕು, ಮನಸ್ಸು ಹಠ ಮಾಡ್ಬೇಕು, ಒಂದು ಪ್ರಯತ್ನ ಬೇಕು. ದೊಡ್ಡ ಪ್ರಶ್ನೆ ಅಲ್ಲ. ನಿಮ್ಮ ನೋಡಿ ಹುಡುಗ ಅವೆಲ್ಲ ಎಂತ ಇಲ್ಲ,
ನಿಮ್ಮ ಹಾಗೆ ಇದ್ದದ್ದು, ಓದಿದ್ರು ಮಾರ್ಕ್ ಆಯ್ತಾ. ಸರಿ, ಇದೀಗ ಪೋಷಕರ ಒಂದು ಸಮ್ಮುಖದಲ್ಲಿ ನಮಗೆ ಬಹಳ ಒಳ್ಳೆಯ ಒಂದು ಯೋಜನೆ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ, ಅದು ಕಳೆದ ವರ್ಷ ಬಿಡುಗಡೆ ಮಾಡಬೇಕಿತ್ತು, ಕಾರಣಾಂತರಗಳ ಬಿಡುಗಡೆ ಆಗಲಿಲ್ಲ. ಹಾಗಾಗಿ ನಾವು ವಾಟ್ಸಪ್ ಅಲ್ಲಿ ಕೂಡ ಯಾರೆಲ್ಲ ಕಳೆದ ವರ್ಷ 63 ಮಂದಿ ದತ್ತು ತಗೊಂಡಿದ್ರು ಅವರ ಹೆಸರನ್ನು ಕೂಡ ಪ್ರಕಟ ಮಾಡಲಿಲ್ಲ. ಇವತ್ತು ಬಹಳ ಸಂದರ್ಭ ಒದಗಿ ಬಂದಿದೆ ನಮಗೆ, ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಮುಖ ನೋಡಿಕೊಂಡಲ್ಲ. ಮೊದಲ ನೀವು ಮಾಸ್ಕ್ ಹಾಕಿ ಆಚೆ ಮಾತಾಡ್ಲಿಕ್ಕೂ ಹೆದರ್ತಾ ಇದ್ದೇವೆ, ಅವರಿಗೆ ಕೊರೋನಾ ಉಂಟಾ, ನನ್ನ ಗಂಡನಿಗೆ ಕೊರೋನಾ ಉಂಟಾ, ಹೋಗಿ ಸ್ನಾನ ಮಾಡಿ ಬನ್ನಿ ಅಲ್ಲ, ಆ ರೀತಿಯ ಮಟ್ಟಕ್ಕೆ ನಮಗೆ ಹೆದರಿಕೆ, ಆ ರೋಗ ನಮ್ಮನ್ನೆಲ್ಲ ಆ ರೀತಿಯಲ್ಲಿ ತಂದೊಡ್ತಿದ್ರು. ಆದ್ರೆ ಈಗ ಏನೋ ನೋಡಿ, ಮಾಸ್ಕ್ ಧೈರ್ಯದಲ್ಲಿ ಬಂದಿದ್ರಿ, ಮಾಸ್ಕ್ ಇಲ್ಲದೆ ಸ್ವಾಮಿ ನಾವು ದೇವರ ಹತ್ರ ಬೇಡುವುದಿಷ್ಟೇ, ಯಾರಿಗೂ ಕೊರೋನಾ ಎನ್ನುವಂತ ರೋಗ ಬರದಿರಲಿ. ಈಗ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಇದನ್ನು ನಮ್ಮ ಗೌರವಾನ್ವಿತ ಸಂಚಾಲಕರು ಜಯರಾಮ್ ಕೋಡಾರ್ ಅವರು ಇದನ್ನು ಬಿಡುಗಡೆ ಮಾಡುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅದರ ಮುಖೇನ ಕಳೆದ ವರ್ಷ ಮತ್ತು ಈ ಸರಿ 110 ಮಕ್ಕಳು, ಒಟ್ಟು 110 ಮಕ್ಕಳಿಗೆ ನಾವು ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆಯ ಅಡಿಯಲ್ಲಿ ಮಕ್ಕಳನ್ನ ದತ್ತು ತಗೊಂಡು ₹1 ಫೀಸ್ ಕೊಡ್ಲಿಕ್ಕೆ ಇಲ್ಲ. ಕಳೆದ ವರ್ಷದ 8ನೇ ಕ್ಲಾಸ್ನ ಮಕ್ಕಳು, ಈ ವರ್ಷದ 8ನೇ ಕ್ಲಾಸ್ನ ಮಕ್ಕಳು. ಹಾಗಾಗಿ ಎಲ್ಲರೂ ಬರಲೇಬೇಡಿ, ಎಲ್ಲರಿಗೆ ಸಿಗುದಿಲ್ಲ, ಎಲ್ಲರಿಗೆ ಆಗುದಿಲ್ಲ. ನಮಗೆ ಆಸೆ ಉಂಟು ಎಲ್ಲ ಫ್ರೀ ಮಾಡ್ಬೇಕು ಅಂತೇಳಿ, ಆದ್ರೆ ಎಲ್ಲರೂ ಫ್ರೀ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗುದು ಸಾಧ್ಯ ಇಲ್ಲ, ಅಷ್ಟು ಕಷ್ಟ, ಸುಲಭದ ವಿಚಾರ ಅಲ್ಲ. ಮತ್ತೊಂದು ನಿಮಗೆ ಅದರ ಒಂದು ಸಣ್ಣ ಪಾಯಿಂಟ್, ಕೆಲವು ಪೇರೆಂಟ್ಸ್ ಗಳಲ್ಲಿ ಒಂದಿದೆ, ಮಗುವಿಗೆ ದತ್ತು ಕೊಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಯಾಕೆ ಕೊಡಬಾರ್ದು, 9ನೇ ಕ್ಲಾಸಲ್ಲಿ ಕಲಿಯುವ ಮಕ್ಕಳಿಗೆ ನನಗೆ ಯಾಕೆ ಆಗಬಾರ್ದು, ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಕೂಡ ನಾವು ಟೀಚರ್ಸ್ಗಳು ಬೇರೆ ನಮಗೆ ಏನು ಆಡಳಿತ ಮಂಡಳಿಗೆ ಯಾವುದೇ ರೀತಿಯ ಹಣ ಬರುವುದಿಲ್ಲ. ಸರ್ಕಾರಿ ಶಾಲೆಗಳಿಗೆ ವರ್ಷಕ್ಕೆ ಇಷ್ಟು ₹10,000 ಬರ್ತದೆ, ಈ ವರ್ಷ ಬಂದಿದೆ. ಅನುದಾನಿತ ಶಾಲೆಗಳಿಗೆ ₹1 ಮೇಂಟೆನೆನ್ಸ್ ಫೀಸ್ ಇಲ್ಲ. ಇವತ್ತು ನಾವು ಕಂಪ್ಯೂಟರ್ ಎಸಿಯಲ್ಲಿ ಮಕ್ಕಳು ಚಂದ ಕಲಿತಾ ಇದ್ದಾರೆ, 10 ಕಂಪ್ಯೂಟರ್ ಒಳ್ಳೆ ರೀತಿಯಲ್ಲಿ ಇದೆ. ನಮ್ಮ ಟೀಚರ್ HM ಹೇಳಿದಾಗೆ ಏನು ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಆಗ್ತದೆ, ಸೋಲಾರ್ ಅಲ್ಲಿ ನಡೀತದೆ. ಈ ಫ್ಯಾನ್ಗಳು ಇಷ್ಟು ಹೊತ್ತು ತಿರುಗ್ತೇನೆ ಅಂತಂದ್ರೆ ಅದಕ್ಕೆ ನಿಮಗೆ ಗೊತ್ತಿದೆ ನಮ್ಮ ಮನೆ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಅಂತ. ಇಷ್ಟೆಲ್ಲ ಕಷ್ಟಗಳು, ನೀರು ಮಕ್ಕಳು ಕೂಡ ಸ್ವಲ್ಪ ತೊಳೆದು ಇಡೀ ಸ್ನಾನನೇ ಮಾಡುದು. ಟಾಯ್ಲೆಟ್ಗೆ ಬಂದ್ರೆ ಒಂದು ಮನೆಗೆ ಹಾಗೆ ಮಾಡುದು, ಟಾಯ್ಲೆಟ್ಗೆ ಒಮ್ಮೆ ಹೋಗಿ ಬಂದ್ರೆ ಹುಡುಗಿಯರು ಇಡೀ ಇದು ಕೋಳಿ ಅಂತ ಒಂದು ಕಾಗೆ ಎಲ್ಲ ಹೋಗಿ ಸ್ನಾನ ಮಾಡಿ ಬರ್ತಾವಲ್ಲ, ಹಾಗೆ ಎಲ್ಲ ಮುಖಕ್ಕೆ ಮಾತ್ರ ಅಲ್ಲ, ಇಡೀ ಸ್ನಾನ ಮಾಡಿ ಇವರು ಹೊರಗೆ ಬರುದು. ಹಾಗೆ ನಾವು ಪಂಪನ 3 ಬಾರಿ ರನ್ ಮಾಡಬೇಕು, ನೀರು ಫುಲ್ ಆಗೋದು ಆಫ್ ಪಂಪನ ಎಷ್ಟು ನಮಗೆ ಒಳಗೆ ಹೋಗಿ ಹೇಳಲಿಕ್ಕೆ ಆಗ್ತದ ಆಗಲ್ಲ. ಹೀಗಾಗಿ ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳು, ಈಗ ರೆಡಿ ಮಾಡಿದ್ದಾರೆ ನೀರು ಯೂಸ್ ಮಾಡೋದು. ಅವರಿಗೆ ನಾಳೆ ಸ್ವಲ್ಪ ಐಡಿಯಾ ಹೇಳಲಿಕ್ಕೆ ಉಂಟು, ನೀರನ್ನು ಎಷ್ಟು ಯೂಸ್ ಮಾಡಬೇಕು. ಇನ್ನು ನಾವೊಂದು ಪರೀಕ್ಷೆ ಮಾಡ್ತೇವೆ ಅವರಿಗೆ, ಸ್ನಾನ ಮಾಡ್ಲಿಕ್ಕೆ ಎಷ್ಟು ನೀರು ಉಪಯೋಗ ಮಾಡಿದ್ರು, ಮತ್ತೆ ಟಾಯ್ಲೆಟ್ಗೆ ಹೋದ್ರೆ ಎಷ್ಟು ನೀರು ಉಪಯೋಗ ಮಾಡಿದ್ರು, ಊಟ ಮಾಡುವಾಗ ಎಷ್ಟು ನೀರು ಉಪಯೋಗ ಮಾಡಿದ್ರು, ಒಟ್ಟು ಒಂದು ದಿನದಲ್ಲಿ ಒಂದು ಮಗು ಎಷ್ಟು ನೀರು ಉಪಯೋಗ ಮಾಡ್ತಾರೆ, ಪ್ಲಸ್ ಅವ್ರ ತಂದೆ ತಾಯಿ ಮಗು ಎಲ್ಲ ಟೋಟಲ್ ನೀವು ಒಂದು ವರ್ಷಕ್ಕೆ ಎಷ್ಟು ನೀರು ಉಪಯೋಗ ಮಾಡ್ತೀರಿ ಅಂತ ಅವರಿಗೆ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಹೋದೆ, ನೋಡುವ ಅದರಲ್ಲಿ ಗೊತ್ತಾಗ್ತದೆ. ಈಗ ಸಂಚಾಲಕರು ಈ ಒಂದು ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆಯನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿ. ನಮ್ಮ ಮುಖ್ಯ ಗುರುಗಳು ಶ್ರೀ ರವೀಂದ್ರ ರೈ ಅವರು ಬಿಡುಗಡೆ ಮಾಡಬೇಕು ಅಂತ ವಿನಂತಿ ಮಾಡಿ. ಈ ಒಂದು ದತ್ತು ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಇರುವರಿಗೂ ಕೂಡ ಧನ್ಯವಾದಗಳು. ಇದೀಗ ನಮ್ಮ ಇವತ್ತಿನ ಮುಖ್ಯ ಉದ್ಘಾಟಕರು ಪೋಷಕರ ಬಗ್ಗೆ ಬಹಳ, ಅದಂತೂ ಹರೇಕಳದ ನಮ್ಮ ವಿದ್ಯಾಸಂಸ್ಥೆ ಪೋಷಕರ ಬಗ್ಗೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಗೊತ್ತಿದೆ, ಅವರಿಗೆ ಅದರ ಬಗ್ಗೆ ಹೇಳಬೇಕು ಅಂತ ಇಲ್ಲ. ಪೋಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಬೇಕು ಅಂತೇಳಿ ನಮ್ಮ ಇವತ್ತಿನ ಉದ್ಘಾಟಕರು, ನನ್ನ ಮಾರ್ಗದರ್ಶಕರು ಹಲವಾರು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿ ಇಡೀ ಹರೇಕಳದಲ್ಲಿ ಒಳ್ಳೆ ಹೆಸರನ್ನು ಪಡೆದುಕೊಂಡು ಹೋದವರು. ಅದು ಮಾತ್ರ ಅಲ್ಲದೆ ಇವತ್ತು ಕೂಡ, ಈಗಲೂ ಕೂಡ ಪಂಚಾಯತ್ನ ಅಧ್ಯಕ್ಷ ಬದರುದ್ದೀನ್ 2-3 ಕಾರ್ಯಕ್ರಮಗಳಿಗೆ ಕರೆದು ಮುಖ್ಯೋಪಾಧ್ಯಾಯರನ್ನ ಸೌಹಾರ್ದಕ್ಕೆ, ಮತ್ತೆ ಪಂಚಾಯತ್ ಉದ್ಘಾಟನಾ ಶಿಲಾನ್ಯಾಸ ಕಾರ್ಯಕ್ರಮ, ಹೀಗೆ ಹಲವು ಕಾರ್ಯಕ್ರಮಗಳಿಗೆ ಅಜ್ಜಬ್ಬರ ಒಂದು ಸನ್ಮಾನ ಮಾಡಿದ ಕಾರ್ಯಕ್ರಮ ಕೂಡ ನಾವು ಒಟ್ಟಿಗೆ ಸೇರಿ ಮಾಡುವಾಗ ಕೂಡ ಬಂದಿದೆ. ಅಂತಹ ಒಬ್ಬ ಬಹುಮುಖ ಪ್ರತಿಭೆಯ ನಮ್ಮೆಲ್ಲರ ಮಾರ್ಗದರ್ಶಕರಾದ ರವೀಂದ್ರ ರೈ ಅವರು ಪೋಷಕರಿಗೆ ಒಂದು ಒಳ್ಳೆಯ ಅತಿ ಅಮೂಲ್ಯವಾದಂತಹ ಮಾರ್ಗದರ್ಶನವನ್ನು ಎಲ್ಲರಿಗೂ ನೀಡಬೇಕು ಅಂತೇಳಿ ನಾನು. ಇದೀಗ ನಾವೆಲ್ಲ ಇಲ್ಲಿ ಈ ಹಾಲ್ನಲ್ಲಿ ಕೂತುಕೊಂಡು ಒಂದು ಬಹುಮುಖ್ಯವಾದಂಥ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಯಾಕೆಂತಂದರೆ ಇದು ಬಹಳ ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮ. ಇದನ್ನು ನಾವು ಅಷ್ಟೊಂದು ತಾತ್ಸಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂತಂದರೆ ಒಂದು ಕಡೆಯಲ್ಲಿ ಹೆತ್ತವರು, ಇನ್ನೊಂದು ಕಡೆಯಲ್ಲಿ ಶಿಕ್ಷಕರು, ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಸೇರಿ
ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದು. ಆದ ಕಾರಣ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಅದು ಮನೆಯಲ್ಲಿ ಮಾತ್ರ ಅಲ್ಲ, ಅದು ಶಾಲೆಯಲ್ಲಿ ಕೂಡ ಅದರ ಕೆಲಸ ನಡೀತಾ ಇರ್ತದೆ. ಅಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ತಾವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ. ಬಹಳ ಸಂತೋಷ, ಬರೀ ಖುಷಿ ಕೊಡ್ತಾ ಇದೆ. ಯಾಕಂತಂದರೆ ಹೆಚ್ಚಿನ ಕಡೆಯಲ್ಲೆಲ್ಲ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಹೆತ್ತವರು ಸೇರುವುದು ಬಹಳ ಕಡಿಮೆ. ಆದರೆ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಈ ರೀತಿಯಲ್ಲಿ ಬಹುಸಂಖ್ಯೆಯಲ್ಲಿ ಏನು ಮಾಡ್ತಾರೆ ಅಂದರೆ ಹೆತ್ತವರು ಸೇರ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಚಿಂತನೆಯನ್ನೆಲ್ಲ ಮಾಡ್ತಾ ಇರ್ತಾರೆ. ಅದು ಬಹಳ ಖುಷಿ ಕೊಡುವಂಥ ಒಂದು ವಿಚಾರ ಆಗಿರ್ತದೆ. ಅದನ್ನು ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ಇದು ನಿಜವಾಗಿಯೂ ಒಂದು ಅಭಿನಂದನೀಯ ಕಾರ್ಯ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ತಾನೇ ನಾನೊಂದು ಇಲ್ಲಿ ಹಾಜಪ್ಪರ ಸ್ಕೂಲಿಗೆ ಹೋದಾಗ ಅಲ್ಲಿ ಹೇಳಿದೆ ಏನು ಅಂತ ಅಂದರೆ, ಇದು ನೀವು ನಿಜವಾಗಿಯೂ ಪುಣ್ಯವಂತರು ಅಂತ. ಅದನ್ನು ಈ ಮಾಧ್ಯಮದವರೆಲ್ಲ ಬಹಳ ಅದನ್ನು ಎಂತ ಮಾಡಿದ್ರು, ಹೈಲೈಟ್ ಮಾಡಿದರು. ದೊಡ್ಡ ಎಲ್ಲ ಇದರಲ್ಲಿ ನಮ್ಮ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಕೊಟ್ಟರು ಅದನ್ನು. ನಿಜವಾಗಿಯೂ ಅದೊಂದು ಈ ಹಾಜಪ್ಪರ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಿಜವಾಗಿಯೂ ಪುಣ್ಯವಂತರು ಎನ್ನುವಂಥ ಮಾತು ಉಂಟಲ್ಲ, ಅದಕ್ಕೆ ತುಂಬ ಅರ್ಥ ಉಂಟದೆ. ಅದು ಅರ್ಥಗರ್ಭಿತವಾದಂಥ ಒಂದು ಮಾತು. ಅದಕ್ಕೆ ಚಿಂತನೆ ಮಾಡುವಂಥ ವಿಚಾರಗಳು ಕೂಡ ತುಂಬ ಉಂಟು. ಅದು ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪಿಸಿದೆ ಅಂತ ಹೇಳಿದರೆ, ನೀವು ಕೂಡ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಪುಣ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕೆಂತ ಹೇಳಿದರೆ ಇದಕ್ಕೆ ಐತಿಹಾಸಿಕವಾದಂಥ ಹಿನ್ನೆಲೆ ಉಂಟು. ಈ ರಾಮಕೃಷ್ಣ ಪ್ರೌಢಶಾಲೆ ಅಂತ ಅಂದರೆ ನಮಗೆ ಸಾಮಾನ್ಯವಾಗಿ ನಮ್ಮ ಸ್ವಭಾವ ಎಂಥದ್ದು ಅಂತಂದರೆ, ನಮ್ಮ ಊರಿನಲ್ಲಿದ್ದರೆ ನಮ್ಮ ಹತ್ತಿರ ಇದ್ದರೆ ಎಲ್ಲವೂ ಕೂಡ ತಾತ್ಸಾರವೇ. ಅದು ಸಾಮಾನ್ಯ ಮನುಷ್ಯ ಸ್ವಭಾವವೇ ಹಾಗೆ. ಎಂತಂದರೆ ನಮ್ಮ ಮನೆ ಅಂದರೆ ನಮಗೆ ಅಷ್ಟೊಂದು ಅದರ ಪ್ರಾಮುಖ್ಯತೆ ಗೊತ್ತಿರುವುದಿಲ್ಲ. ನಾವು ಅದನ್ನು ತಾತ್ಸಾರ ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಹತ್ತಿರದಲ್ಲಿ ಏನಾದರೂ ವಿಶೇಷತೆ ಇದ್ದರೆ ನಾವು ಅದನ್ನು ತಾತ್ಸಾರ ಮಾಡ್ತೇವೆ. ಹಾಗೆ ಅದು ಸಾಮಾನ್ಯವಾಗಿ ಮನುಷ್ಯ ಸ್ವಭಾವವೇ ಹಾಗೆ. ಆದ ಕಾರಣ ಇದರ ನಿಜವಾದ ಒಂದು ಬೆಲೆ ನಮಗೆ ಗೊತ್ತಾಗಬೇಕಾಗಿದ್ದರೆ ನಾವು ಈ ಸಂಸ್ಥೆಯಿಂದ ಹೊರಗಿದ್ದಾಗ ನಮ್ಗೆ ಇದರ ಬೆಲೆ ಗೊತ್ತಾಗ್ತದೆ. ಆದ ಕಾರಣ ಇದು ಈಗ ತಾನೇ ಉಷಾಲತಾ ಟೀಚರ್ ಅವರು ಹೇಳಿದಾಗೆ ನಾನು ಯಾವಾಗಲೂ ಹೇಳುವಂಥದ್ದು, ಯಾಕೆಂದರೆ ಊಟ ಕೊಟ್ಟು ವಿದ್ಯೆ ಕೊಟ್ಟಂಥ ಸಂಸ್ಥೆ ಇದು. ಆವಾಗ ಯಾವುದೇ ಸಂಸ್ಥೆಗಳು ಇಲ್ಲಿ ಇರಲಿಲ್ಲ. ಇದು ಎಲ್ಲ ಕಡೆಯಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಮತ್ತೊಂದು ಮುಖ್ಯವಾಗಿ ಎಂತದಂದರೆ, ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಒಂದು 98% ಕೂಡ, ಒಂದು 2% ಏನಾದರೂ ತೊಂದರೆಯಿಂದ ಇದು ಹಾಳಾಗಿರ್ಬೋದು ಹೊರತು 98 ಮಂದಿಯೂ ಕೂಡ 100ರಲ್ಲಿ 98 ಮಂದಿಯೂ ಕೂಡ ಒಳ್ಳೆಯ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತಂದರೆ ಈ ಜಾಗದಲ್ಲಿ ಕಲಿತಂಥ ಒಂದು ವಿಶೇಷತೆ. ಆದ ಕಾರಣ ಈ ಜಾಗಕ್ಕೆ ಒಂದು ವಿಶೇಷತೆ ಇದೆ. ಅದನ್ನು ನಾವು ಹೆಚ್ಚಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು ವಿಶೇಷ. ಆದ ಕಾರಣ ಇಲ್ಲಿಯ ಮಕ್ಕಳು ಕೂಡ ಪುಣ್ಯವಂತರು ಎಂದು ನಾವು ಹೇಳಬಹುದು. ಇನ್ನೊಂದು ನಾವು ಮುಖ್ಯವಾಗಿ ಇಲ್ಲಿ ಹಲವಾರು ವಿಚಾರಗಳನ್ನು ಅವರು ನಮ್ಮ ಮುಖ್ಯೋಪಾಧ್ಯಾಯನಿಯವರು ಹೇಳಿದರು. ಹಲವು ವಿಚಾರಗಳನ್ನು ಸಾಮಾನ್ಯವಾಗಿ ಯಾವ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕರು ಮತ್ತು ಹೆತ್ತವರು ಒಂದು ರೀತಿಯ ಒಳ್ಳೆಯ ಸಂಪರ್ಕ ಮತ್ತು ಸಂಬಂಧದಲ್ಲಿ ಇರುವುದಿಲ್ವೋ ಆ ವಿದ್ಯಾಸಂಸ್ಥೆಯಲ್ಲಿ ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರತಿಯೊಬ್ಬ ಹೆತ್ತವರು ಕೂಡ ನೆನಪಿನಲ್ಲಿಟ್ಟುಕೊಳ್ಬೇಕಾದಂಥ ವಿಷಯ. ನೀವು ಯಾವಾಗಲೂ ಸಂಸ್ಥೆಯಲ್ಲಿರ್ತಕ್ಕಂತಹ ಅಧ್ಯಾಪಕರೊಂದಿಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡಿರಬೇಕು. ಒಳ್ಳೆಯ ಸಂಪರ್ಕವನ್ನು ನೀವು ಯಥಾಸ್ಥಿತಿಯಲ್ಲಿ ಇಟ್ಟುಕೊಂಡಿದ್ದೀರಿಂದಾದರೆ ನಿಮ್ಮ ಮಕ್ಕಳು ಖಂಡಿತವಾಗಿ ಒಳ್ಳೆಯ ಮಕ್ಕಳಾಗಿ ಮೂಡಿ ಬರಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಅದೊಂದು ವಿಶೇಷವಾದ ಜವಾಬ್ದಾರಿ ನಿಮಗೆ ಇದೆ. ನಮಗೆ ಗೊತ್ತಿದೆ, ನಾವು ಹಿಂದಿಂದಲೂ ಹೇಳಿಕೊಂಡು ಬಂದಂಥ ಮಾತು ಅಂತಂದರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಯಾಕೆಂತಂದರೆ ಇಲ್ಲಿ ನಾವು ಒಂದಿಷ್ಟು ಕಲಿಸಿದ್ರು ಕೂಡ ಮನೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸದೇ ಇದ್ದರೆ, ಅವರಿಗೊಂದಿಷ್ಟು ಸಂಸ್ಕಾರವನ್ನು ಕೊಡದೇ ಇದ್ದರೆ ನಮಗೆ ನಮ್ಮ ನಿರೀಕ್ಷಿತ ಫಲವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ಆಲೋಚಿಸಿಕೊಂಡು ಮುಂದಿನ ಮುಖ್ಯವಾಗಿ ಈ ಒಂದು ಏಜ್ ಉಂಟಲ್ಲ, ಒಂದು ನೆನಪಿಟ್ಕೊಳ್ಳಿ. ಯಾವುದು ಅಂದರೆ 6ರಿಂದ 10ನೇ ವರ್ಷದ ಪ್ರಾಯದ ಈ ಸಮಯ, 6ರಿಂದ 10ನೇ ವರ್ಷದ ಪ್ರಾಯದ ಸಮಯ 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನವರೆಗಿದ್ದು.
ಅಲ್ಲಿ ಒಂದು ಜಾಗ ಉಂಟು. ಆಮೇಲೆ ಎಲ್ಲಿ ಅಂತಂದ್ರೆ ನೀವು 16 ವರ್ಷದಿಂದ 26 ವರ್ಷದವರೆಗಿನ ಪ್ರಾಯದ ಈ ಸಮಯದಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಒಂದು ಜೀವನದಲ್ಲಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತ ಜಾಗ. ಆದ ಕಾರಣ ಈ ಜಾಗದಲ್ಲಿ ನೀವು ತುಂಬಾ ಜವಾಬ್ದಾರಿ ವಹಿಸಿಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಮುಖ್ಯವಾಗಿ ಹೆತ್ತವರು, ಅದೇ ರೀತಿಯಲ್ಲಿ ಅಧ್ಯಾಪಕರು ಹೇಗೂ ಆ ಕೆಲಸವನ್ನು ಮಾಡ್ತಾರೆ, ಹೆತ್ತವರು ಕೂಡ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗ್ತದೆ. ಯಾಕಂತಂದ್ರೆ ನಮ್ಮ ಮಕ್ಕಳು ಆ ಸಮಯದಲ್ಲಿ ಅವರು ಹೇಗೆ ಆಲೋಚನೆ ಮಾಡ್ತಾರೋ, ಹೇಗೆ ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ತಯಾರಿಯನ್ನು ಮಾಡ್ತಾರ, ಅದಕ್ಕೆ ಪೂರಕವಾದಂಥ ಎಲ್ಲ ಏನು ಬೇಕು ಅದನ್ನೆಲ್ಲ ನಾವು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಹೆತ್ತವರು ಕೂಡ ಮಾಡಬೇಕಾಗ್ತದೆ, ಅಧ್ಯಾಪಕರು ಕೂಡ ಮಾಡಬೇಕಾಗ್ತದೆ. ಆದ್ದರಿಂದ ಈ 16ನೇ ವರ್ಷ ಪ್ರಾಯದಿಂದ 20ನೇ ವರ್ಷ ಪ್ರಾಯದೊಳಗಿನ ಈ ಸಮಯದಲ್ಲಿ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ನಾವು ಸಾಕಿ ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಸಾಕಿ ಬೆಳೆಸುವುದು ಅಂತಂದ್ರೆ ಅವರನ್ನು ನಾವು ಅವರಿಗೆ ಬೇಕಾದಂತ ಒಂದು ಒಳ್ಳೆಯ ಪೂರಕವಾದ, ಅವರಿಗೆ ಶಿಕ್ಷಣಕ್ಕೆ ಬೇಕಾದಂತ ಪೂರಕವಾದಂತಹದನ್ನು ನಾವು ಒದಗಿಸಿಕೊಳ್ಬೇಕಾಗ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಹೆಚ್ಚಾಗಿ ಒಂದು ದಿವಸದಲ್ಲಿ ನಾವು ನಮ್ಮ ಮಗು ಏನು ಕಲಿತಿದೆ ಎನ್ನುವುದನ್ನು ವಿಚಾರಿಸಿಕೊಳ್ಬೇಕು. ಇದು ವಿಚಾರಿಸುವಂಥದ್ದು ಬಹಳ ಮುಖ್ಯ. ಅದು ನೋಡುವುದು ಹೇಗೆ ಅಂತಂದ್ರೆ, ಒಂದು ದಿವಸ ಇವತ್ತು ನೀನು ಶಾಲೆಗೆ ಹೋದ ಮೇಲೆ ಶಾಲೆಯಲ್ಲಿ ಏನೇನು ಕಲಿತಿದ್ದಿ, ಏನೇನು ಮಾಡಿದ್ದಿ ಎನ್ನುವುದನ್ನು ನಾವು ಪ್ರತಿದಿನ ವಿಚಾರಿಸ್ತಾ ಇರಬೇಕು. ವಿಚಾರಿಸಿಕೊಂಡಿದ್ದಾಗ ಅದೇ ರೀತಿ ವಿಚಾರಿಸಿಕೊಂಡು ಇರುವುದು ಮಾತ್ರ ಅಲ್ಲ, ಅದರಲ್ಲಿ ನಮಗೆ ಸಿಕ್ಕಿದಂತಹ ಏನು ವಿಚಾರ ಇದೆ, ಆ ಕೊರತೆಗಳಿರ್ಬೋದು ಅಥವಾ ಲಾಭಗಳಿರ್ಬೋದು, ಏನೇ ಇರಲಿ ಆ ಕೊರತೆಗಳಿರ್ಬೋದು, ಲಾಭಗಳಿರ್ಬೋದು ಅಥವಾ ಏನಾದರೂ ಇರ್ಬೋದು, ಅದನ್ನು ನಾವು ನಿಮ್ಮ ತರಗತಿ ಅಧ್ಯಾಪಕರ ಅಥವಾ ಮುಖ್ಯೋಪಾಧ್ಯಾಯರೊಂದಿಗೆ ಸಂಪರ್ಕಿಸಿಕೊಂಡು ಆ ತೊಂದರೆ ಇದ್ದರೆ ಅದನ್ನು ಸರಿಪಡಿಸುವುದು ಹೇಗೆ ಅದನ್ನು ನಾವು ಮಾಡ್ತಾ ಇರಬೇಕು. ದಿವಸವೂ ಕೂಡ ಆ ರೀತಿಯ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯಬೇಕು. ಆವಾಗ ಏನಾಗ್ತದೆ, ಅದಕ್ಕೆ ಹೇಳಿದೆ ನಾನು, ಹೆತ್ತವರು ಮತ್ತು ಅಧ್ಯಾಪಕರ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇದ್ದರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ 10th ಇಲ್ಲಿ ಹೆಚ್ಚಿನವರೆಲ್ಲ ಕೂತವರೆಲ್ಲ ಈಗ ಕರೆಸ್ಪಾಂಡೆಂಟ್ ಸಂಚಾಲಕರು ಹೇಳಿದ್ರೆ 10ನೇ ಕ್ಲಾಸಿನವರು ಅಂತ. ನಿಜವಾಗಿಯೂ 10ನೇ ಕ್ಲಾಸಿನವರಿಗೆ ತುಂಬ ಜವಾಬ್ದಾರಿ ಇದೆ. ನಾವು ಬಹಳ ನಮ್ಮ ಸಂಚಾಲಕರು ಕೂಡ ಹಾಗೆ ಈಗ ಬಹಳ ಹಿಂದೆ ಯಾರೆಲ್ಲ ಡಿಸ್ಟಿಂಕ್ಷನ್ ಬರ್ತಾರೆ ಅವರಿಗೆಲ್ಲ ಎಂಥದ್ದು ಧನ ಸಹಾಯವನ್ನು ಮಾಡ್ತಾರೆ ಅಂತಂದ್ರೆ ಅದು ಯಾಕೆ ಮಾಡ್ತಾರೆ ಅಂತ ನಾವು ಆಲೋಚನೆ ಮಾಡಬೇಕು. ನೀವು ಇಲ್ಲಿ ಕೂತವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಂತೆ ಪ್ರತಿ ವರ್ಷವೂ ಕೂಡ ಅವರು 6 ಮಂದಿ ಅಲ್ಲ, 10 ಮಂದಿ ಅಲ್ಲ, 25-50 ಮಂದಿ ಯಾರೆಲ್ಲ ಇದ್ದೀರಿ ನೀವು, ಆ ಡಿಸ್ಟಿಂಕ್ಷನ್ ಪಡೆಯತಕ್ಕಂತಹ ಒಂದು ಪ್ರಯತ್ನ ಉಂಟಲ್ಲ ಅದು ನಿಮ್ಮಿಂದ ಆಗಬೇಕು. ಏನು ಕಷ್ಟ ಇಲ್ಲ. ನಾವೆಲ್ಲ ಆಲೋಚನೆ ಮಾಡಿದ್ರೆ ಇದೆಲ್ಲ ಕಷ್ಟ, ಅದು ಲೆಕ್ಕ ಮ್ಯಾಥ್ಸ್ ಕಷ್ಟ, ವಿಜ್ಞಾನ ಕಷ್ಟ, ಇಂಗ್ಲಿಷ್ ಕಷ್ಟ ಅಂತ ನಾವು ಈ ರೀತಿಯಲ್ಲಿ ಕಷ್ಟಗಳನ್ನು ಪಟ್ಟಿ ಮಾಡುವುದಲ್ಲ. ನಾವು ಪ್ರಯತ್ನ ಮಾಡಿದರೆ ದಿವಸದಿಂದ ದಿವಸಕ್ಕೆ ನಾವು ಪ್ರತಿ ದಿನವೂ ಕೂಡ ನಾವು ಅಭ್ಯಾಸ ಮಾಡುವಂಥದ್ದನ್ನು ನಾವು ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿಕೊಳ್ಳುವುದು ಹೇಗೆ ಅಂತಂದ್ರೆ, ನಾವು ಏನು ಅಧ್ಯಾಪಕರು ಹೇಳುತ್ತಾರ ಅದನ್ನು ಮೈಂಡ್ನಲ್ಲಿ ರಿಜಿಸ್ಟರ್ ಮಾಡಬೇಕು. ಮೈಂಡ್ನಲ್ಲಿ ನಾವು ರಿಜಿಸ್ಟರ್ ಮಾಡಿದ ನಂತರ ಅದನ್ನು ಮೆಲುಕು ಹಾಕ್ತಾ ಇರಬೇಕು. ಮೆಲುಕು ಹಾಕುವುದು ಅಂದ್ರೆ ನಿಮಗೆ ಅರ್ಥ ಆಗ್ಬೋದು, ಮೆಲುಕು ಹಾಕ್ತಾ ಇರಬೇಕು. ಆದ ಕಾರಣ ಯಾಕಂದ್ರೆ ಮನೆಯಲ್ಲಿ ದನ ನೋಡಿ, ದನ ಏನು ಮಾಡ್ತದೆ, ಅದು ಗುಡ್ಡಕ್ಕೆ ಹೋಗಿ ಮೇಯುತ್ತದೆ. ಇಡೀ ದಿವಸ ಮೇಯ್ದು ರಾತ್ರಿ ಹೊತ್ತಿನಲ್ಲಿ ಅದು ಹಟ್ಟಿಯಲ್ಲಿ ಮಲಗುತ್ತಾ ಮೆಲುಕು ಹಾಕ್ತಾ ಇರ್ತದೆ. ಅದೇ ರೀತಿಯಲ್ಲಿ ನೀವು ಕೂಡ ಶಾಲೆಯಲ್ಲಿ ಏನೇನು ಕಲ್ತಿದ್ದೀರಾ ಅದನ್ನು ಮೆಲುಕು ಹಾಕ್ತಾ ಇರಬೇಕು. ಆವಾಗ ಏನಾಗ್ತದೆ ಅಂದ್ರೆ ಅದು ನಮ್ಮ ಮೈಂಡ್ನಲ್ಲಿ ರಿಜಿಸ್ಟರ್ ಆಗ್ತದೆ. ಏನು ಕಲ್ತಿದ್ದೇವೆ ಅದೆಲ್ಲ ನಮ್ಮ ಮೈಂಡ್ನಲ್ಲಿ ಸೇರ್ತದೆ. ಅಂತ ಕೆಲಸ ದಿನನಿತ್ಯ ಮಾಡ್ತಾ ಇದ್ರೆ ಯಾವ ಸಬ್ಜೆಕ್ಟ್ ಕೂಡ ಕಷ್ಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಾವು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡಿಕೊಂಡು ಬಂದಂತಹ 100% ರಿಸಲ್ಟ್ ಉಂಟಲ್ಲ, ಅದು ಇನ್ನೂ ಕೂಡ ನಮಗೆ ಪಡೀಲಿಕ್ಕೆ ಸಾಧ್ಯ ಉಂಟು. ಈ ಸಲದ ಬ್ಯಾಚಿನವರು ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 100% ರಿಸಲ್ಟ್ ಬರಬೇಕು. 100% ರಿಸಲ್ಟ್ 10th ನಲ್ಲಿ ನೀವು ತೆಗೆಸಿಕೊಟ್ರಿ ಅಂತಾದ್ರೆ ಏನಾಗ್ತದೆ ಅಂದ್ರೆ ಅದರಿಂದ ವಿದ್ಯಾಸಂಸ್ಥೆಗೆ ಹೆಸರು ಬರ್ತದೆ, ಊರಿಗೆ ಹೆಸರು ಬರ್ತದೆ, ನಿಮ್ಮ ಜನ್ಮ ಕೊಟ್ಟಂತಹ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಅದರಿಂದ ಒಳ್ಳೆ ಹೆಸರು ಬರ್ತದೆ. ಇದೆಲ್ಲ ನೀವು ಮಾಡಬೇಕಾದ್ದು. ಇಲ್ಲಿ ಮುಖ್ಯವಾಗಿ ಅಂತ ಬೇಕಾದ ಸೌಲಭ್ಯಗಳೆಲ್ಲ ಇದೆ.
ಮುಖ್ಯವಾಗಿ ಒಳ್ಳೆ ಅಧ್ಯಾಪಕರಿದ್ದಾರೆ ನೋಡಿ, ನಿಮ್ಗೆ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಒಳ್ಳೆ ಇಂಗ್ಲಿಷ್ ಅಧ್ಯಾಪಕರಿದ್ದಾರೆ, ಮ್ಯಾಥ್ಸಿನವರು ಒಳ್ಳೆದಿದ್ದಾರೆ, ಇಲ್ಲಿ ಕನ್ನಡದವರು ಒಳ್ಳೆದಿದ್ದಾರೆ, ಸೋಷಿಯಲ್ ಸ್ಟಡೀಸ್ನವರು ಒಳ್ಳೆದಿದ್ದಾರೆ, ಹಿಂದಿ ಮಾಸ್ಟರ್ ಕೂಡ ಒಳ್ಳೆ ಟೀಚರ್ ಎಲ್ಲ ಇದ್ದಾರೆ ಇಲ್ಲಿ. ಆದ ಕಾರಣ ಯಾರಿಗೂ ಯಾವ ಸಬ್ಜೆಕ್ಟ್ನಿಗೂ ಕೂಡ ನನ್ನ ಅನುಭವದ ಪ್ರಕಾರ ಇಲ್ಲಿ ತೊಂದರೆ ಆಗುವಂತ ವಿಚಾರಗಳು ಏನೂ ಇಲ್ಲ. ಆದರೆ ಏನು ಒಂದು ತೊಂದರೆ ಅಂತ ಹೇಳಿದ್ರೆ, ಏನು ಅಧ್ಯಾಪಕರು ಕಲಿಸಿಕೊಡ್ತಾರೋ ಅದನ್ನು ಆಸಕ್ತಿಯಿಂದ ಪ್ರೀತಿಯಿಂದ ಏನ್ ಮಾಡ್ಬೇಕು, ನಾವು ಕಲಿಬೇಕು. ಪ್ರೀತಿ ಇಲ್ಲ ಅಂತ ಆಗಿದ್ರೆ, ಆಸಕ್ತಿ ಇಲ್ಲದಿಂದ ಇದ್ರೆ ಯಾವ ಕೆಲಸವನ್ನು ಕೂಡ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಗುರಿ ಮುಟ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನೀವೆಲ್ಲ 10th ಎದುರುಗಡೆ ಕೂತುಕೊಂಡಿದ್ದೀರಿ, ಪ್ಯಾರೆಂಟ್ಸ್ಗಳೊಟ್ಟಿಗೆ ಸೇರಿಕೊಂಡಿದ್ದೀರಿ. ನೀವೆಲ್ಲ ಒಳ್ಳೆ ಪ್ರಯತ್ನವನ್ನು ಮಾಡಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಈ ಸಂಸ್ಥೆಗೆ ತೆಗೆಸಿಕೊಡುವಂತಹ, ತರಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆದಷ್ಟು ನೀವು ಈಗ ಪ್ಯಾರೆಂಟ್ಸ್ಗಳೆಲ್ಲ ಗಂಭೀರವಾಗಿ ಕೂತ್ಕೊಂಡಿದ್ದೀರಿ. ಗಂಭೀರವಾಗಿ ಕೂತ್ಕೊಳ್ಳುವಂಥದ್ದೇನು ಇದಿಲ್ಲ, ಬಹಳ ಏನು ಒಳ್ಳೆ ಆಲೋಚನೆಗಳನ್ನೆಲ್ಲ ಮಾಡಿ ಏನು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಮುಂದೆ ತರಲಿಕ್ಕೆ ನಾವು ಏನು ಮಾಡಬಹುದು ಅಂತ ನೀವು ನಿಮ್ಮ ಅಧ್ಯಾಪಕರಲ್ಲಿ ಚರ್ಚಿಸಿಕೊಂಡು ಅವರಲ್ಲಿ ನೀವು ಅವಾಗ ಸಂಪರ್ಕಿಸಿಕೊಂಡಿದ್ರೆ ನಿಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದು ಒಂದು. ಮತ್ತೊಂದು ಮುಖ್ಯವಾಗಿ ಇಲ್ಲಿ ಹೇಳಬೇಕಾದಂತಂದ್ರೆ, ಕೊರೋನಾ ಇನ್ನೂ ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಕೊರೋನಾದ ಬಗ್ಗೆ ಎಲ್ಲರೂ ಕೂಡ ಇನ್ನೂ ಕೂಡ ಜಾಗೃತರಾಗಿ ಇರಬೇಕು. ಯಾಕಂತಂದ್ರೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ, ಅದು ಒಬ್ಬೊಬ್ಬರ ಜವಾಬ್ದಾರಿ ಅಲ್ಲ. ಆದ ಕಾರಣ ನಿಮ್ಮ ಮಕ್ಕಳನ್ನು ಆದಷ್ಟು ಏನು ಹಿಂದೆ ಯಾವ ರೀತಿಯಲ್ಲಿ ನೀವು ನೋಡಿಕೊಳ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನೋಡಿಕೊಂಡು, ಎಲ್ಲಿಯಾದರೂ ಜ್ವರವ ಅದು ಇದು ಏನಾದರೂ ಬಂದ್ರೆ ನೀವೇನು ಗಡಿಬಿಡಿ ಆಗುವಂತ ಅಗತ್ಯತೆ ಏನು ಇಲ್ಲ. ಜ್ವರ ಇದ್ರೆ ಮನೆಯಲ್ಲೇ ಕೂತ್ಕೊಳ್ಳಿಸಿ ಸ್ವಲ್ಪ ದಿವಸಗಳು ಆದ ನಂತರ ಅದೆಲ್ಲ ಸರಿ ಆಯಿತು ಅಂತ ಆದ ಮೇಲೆ ಶಾಲೆಗೆ ಕಳುಹಿಸಿದ್ರಾಯ್ತು. ಅದರಲ್ಲಿ ಏನು ಗಡಿಬಿಡಿ ಮಾಡುವಂತ ಅಗತ್ಯ ಏನೇ ಇಲ್ಲ. ಆದ ಕಾರಣ ಕೊರೋನಾ ಅಂದ್ರೆ ಅದು ಜ್ವರದ ಹಾಗೆ ಇರ್ತದೆ. ಅದು ಏನಾದರೂ ತೊಂದರೆ ಕೊಟ್ಟಿದೆ ಅಂತ ಇದ್ರೆ ಅದು ಏನಾದರೂ ಇತರ ಕಾಯಿಲೆಗಳಿದ್ದವರಿಗೆ ಮಾತ್ರ ಅಂತ ತೊಂದರೆಗಳನ್ನು ಅದು ಕೊಟ್ಟಿದೆ. ಆದರೂ ಕೂಡ ಕೊರೋನಾದಿಂದ ನಾವು ತುಂಬಾ ಪಾಠವನ್ನು ಕೂಡ ಕಲ್ತಿದ್ದೇವೆ, ತುಂಬಾ ಪಾಠ ಕಲ್ತಿದ್ದೇವೆ. ಆದ ಕಾರಣ ಆ ಬಗ್ಗೆಯೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಾವುಗಳು ಆದಷ್ಟು ಜಾಗೃತರಾಗಿ ಇನ್ನು ಮುಂದೆ ದೈಹಿಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಅಳವಡಿಸಿಕೊಂಡು ನಾವು ಮುಂದಿನ ದಿನಗಳು ನಮ್ಮ ಮನೆಯನ್ನ ಒಂದು ಉತ್ತಮ ಮನೆಯನ್ನಾಗಿ ರೂಪಿಸುವಂಥದ್ದು. ಯಾಕೆಂದ್ರೆ ಮೊದಲು ಮನೆ ಸರಿಯಾಗಬೇಕು. ಉತ್ತಮವಾದ ಮನೆಯನ್ನು ರೂಪಿಸಿಕೊಳ್ಳುವುದರ ಮೂಲಕ ಸಮಾಜವನ್ನು ಸೃಷ್ಟಿ ಮಾಡುವಂತಹ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ತೊಡಗಿಕೊಳ್ಳುವ ಅಂತಹ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಕೂಡ ಈ ಸಂಸ್ಥೆಯ ಮೂಲಕ ಒದಗಿ ಬರಲಿ ಅಂತ ನಾನು ಈ ಸಂದರ್ಭ ಹಾರೈಸಿದ್ದೇನೆ, ಮಾತನಾಡಿಸಿದ್ದೇನೆ. ನಮಸ್ಕಾರ. ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಪೋಷಕರು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಸಂಬಂಧವನ್ನು ಯಾವ ರೀತಿ ಇಟ್ಕೊಳ್ಬೇಕು ಮತ್ತೆ ಅದನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಎಂಬುದರ ಬಗ್ಗೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತ ನಮ್ಮ ನಿವೃತ್ತ ಮುಖ್ಯ ಗುರುಗಳು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ರವೀಂದ್ರ ರೈ ಕಲ್ಲಿಮಾರು ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೀಗ ಹೇಗೆ ಆಗ್ತದೆ ಅಂತಂದ್ರೆ, ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಒಂದೊಂದು ಸಬ್ಜೆಕ್ಟ್ ಬಗ್ಗೆ 2 ನಿಮಿಷ ಮಾತಾಡ್ತಾರೆ. ಮಕ್ಕಳನ್ನ ಯಾವ ರೀತಿ ಪಾಠಕ್ಕೆ ಮಕ್ಕಳನ್ನ ಹುರಿದುಂಬಿಸಬೇಕು, ಈಗ ಗಣಿತ ಆದ್ರೆ ಗಣಿತಕ್ಕೆ ಯಾವ ರೀತಿ ಮಕ್ಕಳನ್ನ ಸಜ್ಜುಗೊಳಿಸಬೇಕು, ಅಧ್ಯಾಪಕರಾದವರು ತಾವುಗಳು ಪೋಷಕರಾದವರು ತಾವುಗಳು ವಿದ್ಯಾರ್ಥಿಗಳನ್ನ ಯಾವ ನೆಲೆಯಲ್ಲಿ ನೋಡ್ಬೇಕು ಅಂತ. ಈಗ ಒಂದೇ ಒಂದು ಉದಾಹರಣೆ ನೀವೇ ನೋಡಿ, ಒಂದು ಮಗು ಅನುದಾನ ರಹಿತ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತದೆ ನಿಮ್ಮ ಮನೆಯಿಂದ ಎಲ್ಲಿಯಾದ್ರೂ ಹೋಗುವವರಿದ್ರೆ, ಅಥವಾ ಒಂದು ಮಗು ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಬರ್ತದೆ, ಅವರನ್ನು ಮತ್ತು ಇವರನ್ನು ನೀವು ಭೇದ ಭಾವದಲ್ಲಿ ನೋಡುವಾಗೂ ಇಲ್ಲ. ಶಾಲೆ ಒಂದೇ, 2 ಶಾಲೆಗಳು ಒಂದೇ, ಆದ್ರೆ ಕಲಿಸುವಂತ ವಿಧಾನ ಬೇರೆ ಬೇರೆ ಇರ್ತದೆ. ಆ ವಿಧಾನದಲ್ಲಿ ಬದಲಾವಣೆ ಆಗ್ಬೇಕು. ಕಲಿಸುವಂತ ವಿಧಾನದಲ್ಲಿ ಬೇರೆ ರೀತಿಯಲ್ಲಿ ನೋಡಬಾರ್ದು. ನೀವು ಆ ಮಗುವನ್ನು ಕೂಡ ನೀವು ಒಳ್ಳೆಯ ಮಗುವಾಗಿ ನೋಡ್ಬೇಕು ಎನ್ನುವಂಥದ್ದು.